ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವಾಗ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೇನೆ. ಬಾಜಿ, ಚಪಾತಿ, ಚಹಾ ಎಲ್ಲನೂ ರೆಡಿ ಆಯಿತು. ಯಾರು ಕುಡಿಲಿಲ್ಲಾದ್ರೂ ಪರವಾಗಿಲ್ಲ, ಇವರಿಗೆ ಫಸ್ಟ್ ಹಾಕಬೇಕು. ತರಕಾರಿ ಕಟ್ ಮಾಡುವ, ಸಾರಿ ಗಿಡದಿಂದ ತೆಗೆಯುವ. ನೋಡಿ, ಬುಟ್ಟಿನೂ ತೊಗೊಂಡು ಬಂದಿದ್ದೇನೆ, ಆಮೇಲೆ ಕತ್ತರಿನೂ ತೊಗೊಂಡು ಬಂದಿದ್ದೇನೆ. ಬನ್ನಿ ತೆಗೆಯುವ, ಎಷ್ಟು ಸಿಗ್ತದೆ ಅಂತ ನೋಡುವ. ಸಿಕ್ತು ನೋಡಿ, ಕೆಳಗೆ ಬಿದ್ದೋಯ್ತು ಕಟ್ ಮಾಡುವಾಗ. ಇನ್ನೂ ಇದೆ, ಇದರಲ್ಲಿಲ್ಲ. ಉಂಟು ನೋಡಿ, ಇಲ್ಲೊಂದು. ಇಲ್ಲಿ ತುಂಬ ಸಿಕ್ಕಿದೆ ತರಕಾರಿ. ಇದನ್ನೆಲ್ಲರಿಗೂ ಹಂಚಿದೆ, ಮನೆ ಮನೆಗೆ ಒಂದೊಂದೊಂದೊಂದು ಪಾಲ್ ಮಾಡಿಟ್ಟಿದ್ದೇನೆ ನೋಡಿ. ನನ್ನ ಕೆಲಸ ಎಲ್ಲ ಫಿನಿಶ್ ಆದಮೇಲೆ ನಂಗೆ ನೆನಪಾಯಿತು, ಬೆಕ್ಕೆಲ್ಲಿದೆ ಅಂತ ಹುಡುಕಿ ಸಾಕಾಗಿ ಹಾಗೇನೆ ಆಲೋಚನೆ ಮಾಡ್ತಾ ಎಲ್ಲಿ ಹೋಗಿದೆ ಅಂತ ನೋಡುವಾಗ ಮೇಲೆ ನೋಡ್ತಾ ಇದ್ದಾನೆ, ಮಲಗಿದ್ದಾನೆ ಆರಾಮದಲ್ಲಿ. ನೋಡಿ ಅಂತೆ ಹೇಗೆ ಮಲಗಿದ್ದಾನೆ. ಇನ್ನು ಸಹ ತರಕಾರಿ ಉಂಟಂತೆ, ಆ ಸೈಡ್ ಗದ್ದೆ ಬದಿಯಲ್ಲಿ ಹಾಕಿದ್ದಾರೆ. ಆ ಸೈಡ್ಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಸಹ ತುಂಬಾನೇ ಸಿಕ್ತು, ಕರೆದ್ರು ನನ್ನನ್ನು. ಇಲ್ಲಿ ಸಹ ಉಂಟಂದ, ಊಟಿಗೆ ಇಟ್ಕೊಂಡು ಹೋದೆ. ಇದೇನು ಗೊತ್ತಾ, ಪಲಾವ್ ಎಲೆ, ಬಿರಿಯಾನಿಗೆಲ್ಲ ಹಾಕ್ತಾರಲ್ಲ ಎಲೆ, ಅದು ಪರಿಮಳ ಬರ್ತದಲ್ಲ ಈ ಬಿರಿಯಾನಿ, ಆಮೇಲೆ ಗೀ ರೈಸ್ ಎಲ್ಲ, ಅದು ಇದೇ ಎಲೆ ಹಾಕುದು. ತುಂಬ ಸಿಗ್ತದೆ, ಹೀರೆಕಾಯಿ, ಹಲಸಂಡೆ, ಆಮೇಲೆ ಬೆಂಡೆ ತುಂಬ ಸಿಗ್ತದೆ. ನಾವೆಲ್ಲರಿಗೆ ಕೊಡುದು ಮನೆಗೇನೆ. ಯಾಕೆ ಸುಮ್ಮನೆ ನಾವು ಅಷ್ಟನ್ನು ಇಟ್ಕೊಂಡು ಹೇಗೆ ಪದಾರ್ಥ ಮಾಡುದು. ಹಣಕ್ಕೆ ಕೊಡುದಲ್ಲ, ಹೀಗೇನೆ ಕೊಡುದು. ಮತ್ತೆ ಹಣಕ್ಕೆ ಅಂತ ಅಂದ್ಕೊಳ್ಬೋದು ನೀವು. ಇಲ್ಲ, ನಾವು ಹಣಕ್ಕೆ ಕೊಡುದಿಲ್ಲ, ಹೀಗೇನೆ ಕೊಟ್ಟು ಬಿಡುದು. ಕೇಳ್ತಾರೆ ಹಣ ಎಷ್ಟಂತ, ಅದಕ್ಕೆ ಬೇಡ ಅಂತಾನೆ ಹೇಳ್ತೇವೆ. ಪರವಾಗಿಲ್ಲ, ಸುಮ್ಮನೆ ವೇಸ್ಟ್ ಆಗಿ ಹೋಗ್ತದಲ್ಲ ಎಲ್ಲ ಗಿಡದಲ್ಲಿ ಇದ್ದು. ಮತ್ತೆ ನಾನು ಅಷ್ಟನ್ನು ಆಗೋದಿಲ್ಲ, ನಾವು ಇರೋದು 3 ಜನ, ಯಾಕೆ ಸುಮ್ಮನೆ ನಮಗೆ ಅಷ್ಟೆಲ್ಲ. ಅದಕ್ಕೆ ನಾವು ಅವರಿಗೊಂದು ಖುಷಿ ಎಲ್ಲ ಕೊಡುವಾಗ, ಅದೇನೋ ಒಂಥರ ನಮಗೂ ಸಹ ಖುಷಿ ಅವರಿಗೆ ಕೊಡುವಾಗ. ಅದು ಕೊಡುವಾಗ ಅವರ ಮುಖದಲ್ಲಿ ಬರ್ತದಲ್ಲ ನಗು, ಅದೇ ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಗ್ತದೆ. ಅಂದ್ರೆ ಇದೆಲ್ಲ ಊರಿನ ತರಕಾರಿ, ನಮ್ಗೆ ಇಲ್ಲಿ ಘಾಟಿ ತರಕಾರಿ ಅಲ್ಲ, ಊರಿನ ತರಕಾರಿ, ತುಂಬಾ ಟೇಸ್ಟ್ ಇರ್ತದೆ. ನಂಗೆ ತುಂಬ ಇಷ್ಟ ತರಕಾರಿ ಬೆಳೆಸೋದಂದ್ರೆ. ಆದರೆ ನೀರಿಲ್ಲ, ನೀರಿನದ್ದೇ ಪ್ರಾಬ್ಲಮ್ ನಮಗೆ ಇಲ್ಲಿ ಈ ಸೈಡ್. ಅಂದರೆ ನೀರು ಇರ್ತದೆ, ಉಪ್ಪು ನೀರು ಅಂತ ಹೇಳ್ತೇವೆ. ಅಂದರೆ ಕೆರೆ ಮತ್ತು ಸಮುದ್ರ ಇಲ್ಲಿ ಹತ್ತಿರನೇ ನಮಗೆ ಇರೋದು. ಹಾಗೆ ಉಪ್ಪು ನೀರು, ಒಗರು ನೀರು ಅಂತಲೂ ಹೇಳ್ತೇವೆ ನಾವು. ಅದು ಗಿಡಗಳಿಗೆಲ್ಲ ಆಗೋದಿಲ್ಲ, ಗಿಡ ಎಲ್ಲ ಸತ್ತೋಗ್ತದೆ ಅದನ್ನೆಲ್ಲ ಹಾಕಿದರೆ. ಮಳೆ ಸಹ ಇಲ್ಲ, ತುಂಬ ಬಿಸಿಲಿಗೆ ಗಿಡಗಳೆಲ್ಲ ಹಾಳಾಗ್ತದೆ. ನೀರು ಬರ್ತದೆ, ಪಂಚಾಯತಿ ನೀರು, ಅದನ್ನೇ ನಾನು ಬಿಡುದು ಎಲ್ಲದಕ್ಕೂ. ಹಾಗೆ ಆಗೋದು. ಇಲ್ಲ, ನೀರಿದ್ದಿದ್ರೆ ಇನ್ನೂ ಸಹ ತುಂಬಾ ಆಗ್ತದೆ, ಒಳ್ಳೆ ತರಕಾರಿ ಆಗ್ತದೆ. ಇದು ಹೀರೆಕಾಯಿ ಎಲ್ಲ ಸ್ವಲ್ಪ ಚಿಕ್ಕದೇ ಆಗೋದು ನೋಡಿ. ಅದು ಕಾಣ್ತಾ ಉಂಟಲ್ಲ, ಇದು ಗಿಡ, ಇದು ಎಂತ ಸೋರೆಕಾಯಿ ಅಂತ ಹೇಳ್ತೇವೆ. ಸೋರೆಕಾಯಿ ಅಂತ ನಮ್ಮ ತುಳು ಭಾಷೆಯಲ್ಲಿ ತುರೆ ಅಂತ ಹೇಳ್ತೇವೆ. ಇದು ಸೋರೆಕಾಯಿ ಗಿಡ. ಆಗಲಿಲ್ಲ, ಹೂವೆಲ್ಲ ಬಿಟ್ಟಿದೆ, ಆದರೆ ಒಂದೆಲ್ಲೋ ಕಾಯಿ ಆಗಿತ್ತು. ಅದು ವಿಡಿಯೋ ಎಲ್ಲೂ ಮಿಸ್ ಆಗೋಯ್ತು, ನನ್ನ ಹತ್ರ ಇತ್ತು ಅದರದ್ದು ವಿಡಿಯೋ ನನ್ನ ಹತ್ರ. ಅದೆಲ್ಲಿ ಹೋಗಿದೆ ಅಂತಲೂ ಗೊತ್ತಿಲ್ಲ ನನಗೆ. ನಾವೀಗೇನು ತರಕಾರಿ ಆಚೆ ಬರುವಾಗ ನಮಗೆ ನವಿಲು ಬಿತ್ತು ಕಣ್ಣಿಗೆ. ಒಂದೇ ಇದ್ದದ್ದು, ಈಗ ಇಲ್ಲದ್ರೆ ತುಂಬಾ ಇರ್ತದೆ ಒಂದೇ. ಅದು ಮೆಣಸಿನ ಗಿಡ ಎಲ್ಲ ಆಗಿದೆಲ್ಲ, ಮೆಣಸು, ಈ ಅಳಸಂಡೆಲ್ಲ ತಿನ್ನಲಿಕ್ಕೆ ಬರುದು. ನಾವೆಲ್ಲ ಇದ್ದೇವೆ ಅಂತ ಈಗ ಒಂದೇ ಇದೆ. ನಮ್ಮ ಹಂಚಿನ ಮೇಲೆ ಇರ್ತದೆ, ಇಲ್ಲದ್ರೆ ನೋಡಿ ಕಾಣುತ್ತಲ್ಲ, ಅಲ್ಲಿ ಕಾಣ್ತದೆ ನೋಡಿ. ನೋಡುದು ಯಾವಾಗ ನಾವು ಹೋಗ್ತೇವೆ ಅಂತ ಅದನ್ನು ತಿನ್ನಲಿಕ್ಕೆ. ಮೆಣಸು, ಅಳಸಂಡೆ ಎಲ್ಲ ಏನಿದ್ರು ತರಕಾರಿ ಎಲ್ಲ ತಿಂತದೆ. ಮತ್ತೇನು ಮಾಡ, ಅದಕ್ಕೂ ಏನಿಲ್ಲಲ್ಲ ಫುಡ್ಡು, ಅದನ್ನೇ ತಿನ್ನೋದು. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.